ಮಂಗಳೂರು ನಗರದ ಬಂಗ್ರಾಕೂಳೂರಿನ ಗೋಲ್ಡ್ ಫಿಂಚ್ ಮೈದಾನದಲ್ಲಿ ಇಂದು ಬಿಜೆಪಿಯಿಂದ ಆಯೋಜನೆ ಮಾಡಲಾದಂತಹ ಸಮಾವೇಶದಲ್ಲಿ ಪಾಲ್ಗೊಳ್ಳುವುದಕ್ಕೆ ಪ್ರಧಾನಿ ಮೋದಿಯವರು ಆಗಮಿಸಲಿದ್ದು ಅಭಿಮಾನಿಗಳು ನಮೋ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಇತ್ತ ಗೃಹ ಸಚಿವರ ಅರಗ ಜ್ಞಾನೇಂದ್ರ ಅವರ ಮುಂದಾಳತ್ವ, ಜಿಲ್ಲಾಧಿಕಾರಿ ರಾಜೇಂದ್ರ ಕೆವಿ ಹಾಗೂ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಪ್ರಧಾನಿಯವರು ಬಂಗ್ರಾಕೂಳೂರಿನ ಗೋಲ್ಡ್ ಫಿಂಚ್ ಮೈದಾನದಲ್ಲಿ 1 ಗಂಟೆ ಸುಮಾರಿಗೆ ಸಮಾವೇಶಕ್ಕೆ ಆಗಮಿಸುತ್ತಾರೆ. ಸಂಜೆ 3:15ರವರೆಗೆ ಭಾಗಿಯಾಗ್ತಾರೆ. ಇದಕ್ಕೂ ಮುನ್ನ ಅವರು ನವಮಂಗಳೂರು ಬಂದರು ಪ್ರಾಧಿಕಾರದಲ್ಲಿ ನಡೆಯುವಂತಹ ಹಲವು ಕಾಮಗಾರಿಯನ್ನ ಉದ್ಘಾಟನೆ ಮಾಡಲಿದ್ದಾರೆ. ರಾಜ್ಯದಲ್ಲೇ ಮೊದಲ ಸಮುದ್ರ ನೀರು ಸಂಸ್ಕರಣಾ ಸ್ಥಾವರ ನವಮಂಗಳೂರು ಬಂದರಿನಲ್ಲಿ 14ನೇ ಜೆಟ್ಟಿಯ ಯಾಂತ್ರೀಕರಣ ಸೇರಿದಂತೆ ಹಲವು ಪ್ರಮುಖ ಯೋಜನೆಗಳ ಲೋಕಾರ್ಪಣೆ ಮತ್ತು ಇದರ ಪ್ರಮುಖ ಯೋಜನೆಗಳ ಶಂಕುಸ್ಥಾಪನೆ ಸೇರಿದಂತೆ ಎಂಆರ್ಪಿಎಲ್ ಹಾಗೂ ನವಮಂಗಳೂರು ಬಂದರು ಪ್ರಾಧಿಕಾರದ ಸುಮಾರು 3,800 ಕೋಟಿ ರೂಪಾಯಿಗಳ ಯೋಜನೆಗಳಿಗೆ ಪ್ರಧಾನಿ ಚಾಲನೆಯನ್ನ ಕೊಡಲಿದ್ದಾರೆ. ಪ್ರಧಾನಿಗಳ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಲೋಪವಾಗದಂತೆ ಎಚ್ಚರ ವಹಿಸಲು ಈಗಾಗಲೇ ಕೇಂದ್ರೀಯ ಭದ್ರತಾ ದಳದ ತಂಡ ಆಗಮಿಸಿ ಎಲ್ಲೆಡೆ ಭದ್ರತೆಯನ್ನು ನಡೆಸಿದೆ. ಶ್ವಾನ ದಳದ ತಂಡವೂ ಆಗಮಿಸಿ ನಗರದ ಇಂಚಿಂಚು ಜಾಗವನ್ನು ಪರಿಶೀಲನೆ ಮಾಡಿದೆ. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಮುಂದಾಳತ್ವದಲ್ಲಿ ಸುಮಾರು 3,000 ಮಂದಿ ಪೊಲೀಸರ ಭದ್ರತೆಯನ್ನ ಮಾಡಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನಗಳನ್ನು ನೀಡಿದ್ದು ಕಾರ್ಯಕ್ರಮ ಸುಸೂತ್ರವಾಗಿ ಹಾಗೂ ಯಾವುದೇ ಲೋಪವಿಲ್ಲದೆ ನಡೆಯುವಂತಾಗಲು ಸಕಲ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ನೀಡಲಾಗಿದೆ. ಇನ್ನು ಮುಂಜಾನೆಯಿಂದಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಜನ ಕಂಗಾಲಾಗಿದ್ದಾರೆ. ವಾಹನಗಳ ಓಡಾಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದು ಸಮಾವೇಶ ನಡೆಯುವ ಹಾಗೂ ಮೋದಿ ಸಾಗುವಂತ ಹಾದಿಯಲ್ಲಿ ಸಂಚಾರವನ್ನ ನಿರ್ಬಂಧ ಮಾಡಲಾಗಿದೆ. ಕಡಲನಗರಿಗೆ ಪ್ರಧಾನಮಂತ್ರಿ ಮೋದಿ ಇಂದು ಆಗಮಿಸ್ತಾ ಇದ್ದಾರೆ. ನಗರದ ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ ಬೃಹತ್ ಸಮಾವೇಶಕ್ಕೆ ಭರ್ಜರಿ ಪೂರ್ವ ಸಿದ್ಧತೆ ನಡೀತಾ ಇದೆ. ಜೊತೆಗೆ ಮೋದಿ ಅವರಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಭರಪೂರ ಯೋಜನೆಗಳನ್ನ ಕರಾವಳಿಗರಿಗೆ ನೀಡುವಂತ ನಿರೀಕ್ಷೆ ಇದೆ. ಹಾಗಾದ್ರೆ ಮೋದಿ ಎಷ್ಟು ಹೊತ್ತಿಗೆ ಮಂಗಳೂರಿಗೆ ಬರ್ತಾರೆ, ಜನರನ್ನ ಉದ್ದೇಶಿಸಿ ಮೋದಿ ಏನನ್ನ ಮಾತನಾಡ್ತಾರೆ, ಈ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಅರಿಬೈಲ್ ನೀಡ್ತಾರೆ. ಚಂದ್ರಶೇಖರ್, ಹೇಳಿ ರಕ್ಷಿತಾ. ಪ್ರಧಾನಿಯೊಬ್ಬರು ಮಂಗಳೂರಿನಲ್ಲಿ ನಡೆಯುವಂತಹ ಭರ್ಜರಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಬರೋಬ್ಬರಿ 47 ವರ್ಷಗಳ ಬಳಿಕ ಭಾಗಿಯಾಗ್ತಾ ಇದ್ದಾರೆ. ಮೋದಿ ಎಷ್ಟು ಹೊತ್ತಿಗೆ ಮಂಗಳೂರಿಗೆ ಬರ್ತಾರೆ, ಜೊತೆಗೆ ಮೋದಿ ಸ್ವಾಗತಕ್ಕೆ ಕರಾವಳಿ ಹೇಗೆ ತಯಾರಾಗಿದೆ? ಖಂಡಿತವಾಗ್ಲೂ ರಕ್ಷಿತಾ, ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಕ್ಕೆ ಕುಡ್ಲ ಸಜ್ಜಾಗಿರುವಂತದ್ದು. ಸರಿಸುಮಾರು 3,000 ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಇಂದು ನಡೆಯುವ ಸಮಾವೇಶದಲ್ಲಿ ಸಾಧಾರಣ 1.5 ಲಕ್ಷ ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ 5ನೇ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿರುವಂತದ್ದು. ಅಂದ್ರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ, ಅಂದ್ರೆ ಈ ಹಿಂದೆ ಅವರು ಪಕ್ಷದ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು, ಆದ್ರೆ ಈ ಬಾರಿ ಅವರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರಥಮ ಬಾರಿಗೆ ಬರ್ತಾ ಇರುವಂತದ್ದು. ಈ ಹಿಂದೆ 2017ರ ಆಗಸ್ಟ್ 29ರಂದು ಉಜಿರೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘಗಳ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು. ಆಮೇಲೆ 2021ರ ಜನವರಿ 5ರಲ್ಲಿ ಮಂಗಳೂರಿನಲ್ಲಿ ನಿಗದಿಯಾಗಿದ್ದ ಕೊಚ್ಚಿನ್ ಮಂಗಳೂರು ಅನಿಲ ಕೊಳವೆ ಮಾರ್ಗ ಯೋಜನೆಯ ಹೊಸದಿಲ್ಲಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದ್ರು. ಆಮೇಲೆ 2016ರಲ್ಲಿ ಕೇರಳದ ಕೊಚ್ಚಿಯಿಂದ ತೆರಳುವ ಮಧ್ಯೆ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಕಾರ್ಯಕರ್ತರನ್ನ ಭೇಟಿ ಮಾಡಿದ್ರು. ಆಮೇಲೆ 2017ರಲ್ಲಿ ಆಗಮಿಸಿದ್ರು. ಆಮೇಲೆ 2018ರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಆಗಮಿಸಿ ಅವರು ನೆಹರು ಮೈದಾನದಲ್ಲಿ ಸಮಾವೇಶವನ್ನ ಉದ್ಘಾಟಿಸಿ ಮಾತನಾಡಿದರು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಈ ಬಾರಿ ಅವರು 3,800 ಕೋಟಿ ರೂಪಾಯಿಗಳ ಯೋಜನೆಗಳಿಗೆ NMPAಯಲ್ಲಿ ಚಾಲನೆ ನೀಡಲಿರುವಂತದ್ದು. ಪ್ರಮುಖವಾಗಿ ರಾಜ್ಯದ ಮೊದಲ ಸಮುದ್ರ ನೀರು ಸಂಸ್ಕರಣಾ ಸ್ಥಾವರ ನವಮಂಗಳೂರು ಬಂದರಿನಲ್ಲಿ 14ನೇ ಜೆಟ್ಟಿಯ ಯಾಂತ್ರೀಕರಣ ಸೇರಿದಂತೆ ಹಲವು ಯೋಜನೆಗಳಿಗೆ ಲೋಕಾರ್ಪಣೆ ಮತ್ತು ಇತರ ಪ್ರಮುಖ ಯೋಜನೆಗಳ ಶಂಕುಸ್ಥಾಪನೆಯನ್ನ MRPL ಹಾಗೂ ನವಮಂಗಳೂರು ಬಂದರು ಪ್ರಾಧಿಕಾರದ ವ್ಯಾಪ್ತಿಯ ಒಟ್ಟು 3,800 ಕೋಟಿ ರೂಪಾಯಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಧ್ಯಾಹ್ನ ಚಾಲನೆ ನೀಡಲಿಕ್ಕಿರುವಂತದ್ದು. ಇನ್ನು ವಿಶೇಷವಾಗಿ ಗಮನಿಸಬೇಕಾದ ನಾವು ಸುಮಾರು ಅವರು ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಮಂಗಳೂರಿಗೆ ಆಗಮಿಸಲಿದ್ದಾರೆ. ವಿಶೇಷವಾಗಿ ಅವರು ಹೆಲಿಕಾಪ್ಟರ್ ಮೂಲಕ ಪಣಂಬೂರಿನ NMPT ಒಳಗಡೆ ಬಂದು ಇಳಿಲಿಕ್ಕಿದ್ದಾರೆ. ಆಮೇಲೆ ದಾರಿ ಮಾರ್ಗವಾಗಿ ಸಮಾವೇಶ ನಡೆಯಲಿರುವಂತಹ ಗೋಲ್ಡ್ ಪಿಂಚನ ಮೈದಾನಕ್ಕೆ ಆಗಮಿಸಿರುವಂತದ್ದು. ಇನ್ನು ವಿಶೇಷವಾಗಿ ಅವರು ಇವತ್ತು ಲೋಕಾರ್ಪಣೆ ಮಾಡಲಿಕ್ಕಿರುವಂತಹ ಯೋಜನೆಗಳಂದ್ರೆ NMPA ಅಲ್ಲಿ ಕಂಟೈನರ್ಗಳು ಹಾಗೂ ಇತರ ಸರಕು ನಿರ್ವಹಣೆಗೆ
ಬರ್ತ್ ಸಂಖ್ಯೆ 14ರ ಯಾಂತ್ರೀಕರಣ 2200 ಜನರಿಗೆ ಉದ್ಯೋಗಾವಕಾಶದಲ್ಲಿ ದೊರೆಯಲಿಕ್ಕಿದೆ ಅಂತ ಹೇಳಿ ಅಭಿಪ್ರಾಯ ಪಡಲಾಗಿದೆ. ಇನ್ನು 281 ಕೋಟಿ ರೂಪಾಯಿಗಳ ಯೋಜನೆ ಇದು. ಇನ್ನು 6.02 MTPಯಷ್ಟು ಹೆಚ್ಚುವರಿ ಸಾಮರ್ಥ್ಯವನ್ನು ಇದು ಹೊಂದಲಿಕ್ಕಿರುವಂಥದ್ದು. ಇನ್ನಲ್ಲದೆ MRPL ನಲ್ಲಿ BSF 6 ಉನ್ನತೀಕರಣ ಯೋಜನೆ 1829 ಕೋಟಿ ರೂಪಾಯಿಗಳ ವೆಚ್ಚದ ಪರಿಸರ ಸಂರಕ್ಷಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಇದರ ಉದ್ದೇಶ. ಇನ್ನು ಇದಲ್ಲದೆ ಇವತ್ತು ಶಿಲಾನ್ಯಾಸ ಮಾಡಲಿಕ್ಕಿರುವಂತಹ ಪ್ರಮುಖ ಯೋಜನೆ ಅಂತ ಹೇಳಿದ್ರೆ NMPಯಲ್ಲಿ ಶೇಖರಣಾ ಟ್ಯಾಂಕ್ಗಳು ಹಾಗೂ ಖಾದ್ಯ ತೈಲ ಸಂಸ್ಕರಣಾ ನಿರ್ಮಾಣ 100 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯಿಂದ 700 ಜನರಿಗೆ ಉದ್ಯೋಗಾವಕಾಶ ದೊರೆಯಲಿಕ್ಕಿದೆ. ಖಾದ್ಯ ತೈಲದ ಆಮದು ವೆಚ್ಚ ಈ ಮೂಲಕ ಇಳಿಕೆಯಾಗಲಿಕ್ಕಿದೆ ಅಂತ ಅಭಿಪ್ರಾಯಪಡಲಾಗಿದೆ. ಒಟ್ಟಿನಲ್ಲಿ ಈ 3800 ಕೋಟಿ ರೂಪಾಯಿಗಳ ಯೋಜನೆಗಳ ಚಾಲನೆ ನೀಡುವ ಮೂಲಕ ಸರಿಸುಮಾರು 15,000 ಮಂದಿಗೆ ಉದ್ಯೋಗಾವಕಾಶ ದೊರೆಯಲಿಕ್ಕಿದೆ ಅಂತ ಹೇಳಿ ಹೇಳಲಾಗಿದೆ. ಇನ್ನು ನಾವು ಭದ್ರತೆಗೆ ಸಂಬಂಧಪಟ್ಟು ಗಮನಿಸುವುದಾದ್ರೆ ಇವತ್ತು ಒಟ್ಟು 3,000 ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. KSRP, ANF, CAR, ಗಡಿ ಭದ್ರತಾ ಪಡೆ, DAR, RFI ಮತ್ತೆ SGI ಗರುಡ ಪಡೆ ಸೇರಿದಂತೆ 3,000 ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹಾಗೂ ರಾಜ್ಯದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್ ಅವರು ನಿನ್ನೆನೆ ಮಂಗಳೂರಿಗೆ ಆಗಮಿಸಿ ಇಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಮಾಡಿರುವಂತದ್ದು. ಇನ್ನು ಮೈದಾನದ ಸುತ್ತಮುತ್ತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 13 ರಕ್ಷಣಾ ಕೇಂದ್ರಗಳನ್ನು ಕೂಡ ನಿರ್ಮಿಸಲಾಗಿದೆ. ಒಟ್ಟು ಫಲಾನುಭವಿಗಳನ್ನು ಕರೆತರಲು ಸುಮಾರು 1,000 ಬಸ್ಗಳನ್ನ ನಿಯೋಜನೆ ಮಾಡಿರುವಂತದ್ದು. ಹೀಗಾಗಿ ಎಲ್ಲಾ ಕಾರ್ಯಕರ್ತರು ಎಲ್ಲ ಸೇರಿ ಆಗಮಿಸುವಾಗ ಸರಿಸುಮಾರು 1 ಲಕ್ಷಕ್ಕೂ ಅಧಿಕ 1.5 ಲಕ್ಷ ಜನ ಸೇರುವ ನಿರೀಕ್ಷೆಯನ್ನ ಹೊಂದಲಾಗಿದೆ. ಇನ್ನು ಇದಲ್ಲದೆ ಹಾಸನ, ಶಿರ್ಸಿ, ಚಿಕ್ಕಮಗಳೂರು, ಶಿವಮೊಗ್ಗ KSRTC ಡಿಪೋ ಹಾಗೂ ಖಾಸಗಿ ಸಂಸ್ಥೆಗಳಿಂದಲೂ ಬಸ್ಗಳ ಮೂಲಕ ಸಮಾವೇಶಕ್ಕೆ ಜನರನ್ನ ಕರೆತರುವ ಸಾಧ್ಯತೆ ಇದೆ. ಇನ್ನೊಂದು ಮುಖ್ಯವಾಗಿ ಗಮನಿಸಿರ್ಬೇಕಂತದ್ದು, ನಾವು ಪ್ರಧಾನಿ ಮೋದಿ ಜೊತೆಗೆ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಂದ್ರೆ ರಾಜ್ಯದ ಮಂತ್ರಿಗಳಾಗಿರುವಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡ್ಲಿಕ್ಕಿರುವಂತದ್ದು. ಅಲ್ಲದೆ ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಮತ್ತೆ ಶಿಷ್ಟಾಚಾರದಂತೆ ಪ್ರಧಾನಿಯವರನ್ನು ಭಾಗವಹಿಸುವ ವೇದಿಕೆಯಲ್ಲಿ ಕೇವಲ 10 ಮಂದಿಗೆ ಮಾತ್ರ ಅವಕಾಶ ನೀಡಿರುವಂತದ್ದು. ರಾಜ್ಯಪಾಲರು, 3 ಕೇಂದ್ರ ಸಚಿವರು, ಮುಖ್ಯಮಂತ್ರಿ, 3 ರಾಜ್ಯ ಸಚಿವರು, ಸಂಸದರು ಮಾತ್ರ ಇರ್ತಾರೆ. ಇನ್ನು ಸರ್ಕಾರಿ ಕಾರ್ಯಕ್ರಮವಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಶಾಸಕರನ್ನ ವೇದಿಕೆಗೆ ಅವಕಾಶ ಕಲ್ಪಿಸಿಕೊಟ್ಟಿಲ್ಲ. ರಕ್ಷಿತಾ, ಇನ್ನು ಮೋದಿ ಬರುವಂತಹ ಮಾರ್ಗವನ್ನ ಈಗಾಗಲೇ ನಿರ್ಬಂಧ ಮಾಡಲಾಗಿದೆ. ಸಂಚಾರಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ. ಖಂಡಿತವಾಗ್ಲು ಈಗಾಗಲೇ ಅವರು ನಿನ್ನೆ ಜಿಲ್ಲಾಧಿಕಾರಿಗಳಿರ್ಬೋದು, ಇಲ್ಲದ್ರೆ ಮಂಗಳೂರು ನಗರ ಪೊಲೀಸರು ಈಗಾಗಲೇ ಅವರು ಪ್ರಧಾನಿಗಳು ಸಾಗುವ ದಾರಿಯಲ್ಲಿ ಸಂಚಾರವನ್ನ ನಿರ್ಬಂಧಿಸಿರುವಂತದ್ದು. ಹೀಗಾಗಿ ಸಹಜವಾಗಿಯೇ ಸಂಚಾರಕ್ಕೆ ಇವತ್ತು ತೊಡಕು ಆಗುವ ಸಾಧ್ಯತೆಗಳು ಹೆಚ್ಚಿವೆ. ಇನ್ನು ಕಾರ್ಯಕ್ರಮ ಪ್ರಮುಖವಾಗಿ ಹೆದ್ದಾರಿ ಪಕ್ಕದಲ್ಲೇ ಅಂದ್ರೆ ಬಂಗ್ರಕೂಳೂರಿನ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿರುವ ಹೆದ್ದಾರಿಯ ಪಕ್ಕದಲ್ಲಿ ಆಯೋಜನೆ ಮಾಡಲಾಗಿರುವ ಹಿನ್ನೆಲೆಯಲ್ಲಿ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನಗಳಿಗೂ ಕೊಂಚ ಸಮಸ್ಯೆ ಆಗಲಿದೆ. ಇನ್ನು ಅಲ್ಲಿ ಸ್ಥಳೀಯರಲ್ಲಿ ಕೂಡ ಬಿಗಿ ಬಂದೋಬಸ್ತ್ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಸ್ಥಳೀಯರಿಗೂ ಕೂಡ ಸಮಸ್ಯೆ ಆಗ್ಲಿಕ್ಕಿರುವಂತದ್ದು. ಇನ್ನು ಆಗಮಿಸುವ ವಾಹನಗಳಿಗೆ ಒಟ್ಟು 15 ಕಡೆ ವಾಹನ ನಿಲುಗಡೆಗೆ ಜಾಗ ನಿಗದಿ ಮಾಡಲಾಗಿದೆ. ಸಾರ್ವಜನಿಕರಿಗೆ ಪರ್ಯಾಯ ರಸ್ತೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇನ್ನು ಬಸ್ ಸಂಚಾರ ವ್ಯತ್ಯಯ ಕೂಡ ಆಗುವ ಸಾಧ್ಯತೆ. ಈಗಾಗಲೇ ಸರ್ಕಾರಿ ಬಸ್ಸುಗಳನ್ನ ಕೆಲವು ಮಾರ್ಗಗಳಲ್ಲಿ ಕಳಿಸಲಾಗಿದ್ದು ಜನರನ್ನ ಕರೆತರುವ ವ್ಯವಸ್ಥೆಯನ್ನು ಮಾಡಲಾಗಿರುವಂತದ್ದು. ಇನ್ನು ಫಲಾನುಭವಿ ಮತ್ತು ಸಾರ್ವಜನಿಕರನ್ನ ಸಮಾವೇಶಕ್ಕೆ ತರಲಿಕ್ಕೆ ಸುಮಾರು 150ಕ್ಕೂ ಹೆಚ್ಚಿನ ಸಿಟಿ ಬಸ್ಗಳು ತೆರಳಿವೆ ಅನ್ನೋ ಮಾಹಿತಿ ಲಭ್ಯ ಆಗಿರುವಂತದ್ದು. ಇನ್ನು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಶಾಲಾ ಕಾಲೇಜುಗಳಿಗೆ ಇವತ್ತು ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದೆ. ಹೀಗಾಗಿ ವಾಹನ ಸಂಚಾರ ಮಾರ್ಪಾಡು ಮಾಡಿರುವುದರಿಂದ ಸಾರ್ವಜನಿಕರ ಓಡಾಟ ಕೂಡ ಕಡಿಮೆ ಇರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಕೆಲವೊಂದು ಸಿಟಿ ಬಸ್ ಕಾರ್ಯಾಚರಣೆಗೆ ಕೂಡ ಕಡಿತಗೊಳಿಸಲು ನಿರ್ಧರಿಸಲಾಗಿರುವ ಈ ಕಾರಣದಿಂದಾಗಿ ನಗರದಲ್ಲಿ 30% ಬಸ್ಸುಗಳು ಮಾತ್ರ ಸಂಚರಿಸುವ ಸಾಧ್ಯತೆ ಇದೆ. ಹೀಗಾಗಿ ಒಟ್ಟು ವಾಹನಗಳು ಬಂದ ಮೇಲೆ ಸಮಾವೇಶ ನಡೆಯಲಿರುವಂತಹ ಮೈದಾನಕ್ಕೆ ಸರಿಸುಮಾರು ಜನತೆ ಅಥವಾ ಸಾರ್ವಜನಿಕರು ಅಲ್ಲಿಂದ 2.5 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಸಮಾವೇಶಕ್ಕೆ ತೆರಳಿ ಮತ್ತೆ 2.5 ಕಿಲೋಮೀಟರ್ ದೂರದಿಂದ ವಾಪಸ್ ಬಟ್ಟು ಒಟ್ಟು 5 ಕಿಲೋಮೀಟರ್ನಷ್ಟು ಇವತ್ತು ನಡಿಗೆಯನ್ನು ಮಾಡುವ ಮೂಲಕ ಸಾಗುವ ನಿರೀಕ್ಷೆ ಇದೆ. ಇನ್ನು ವಾಹನಗಳಿಗೆ ಈಗಾಗಲೇ 15 ಕಡೆ ಪಾರ್ಕಿಂಗ್ ಮಾಡಲಾಗಿದ್ದು ಅಲ್ಲಿ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿರುವಂಥದ್ದು. ಒಟ್ಟಿನಲ್ಲಿ ಕಾರ್ಯಕ್ರಮವನ್ನ ಸುಸೂತ್ರವಾಗಿ ಮತ್ತು ಸಾಂಗವಾಗಿ ನೆರವೇರಿಸಲಿಕ್ಕೂ ಜಿಲ್ಲಾಡಳಿತ ಮತ್ತು ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು ಎಲ್ಲಾ ಸಿದ್ಧತೆಗಳನ್ನ ಮಾಡಿರುವಂತದ್ದು. ಒಟ್ಟಿನಲ್ಲಿ ಪ್ರಧಾನಿ ಮೋದಿ ಆಗಮನಕ್ಕೆ ಸ್ವಾಗತಕ್ಕೆ ಮಂಗಳೂರು ನಗರ ಸಜ್ಜುಗೊಂಡಿದೆ. ಜಿಲ್ಲೆಯಲ್ಲಿ 2 ಕೊಲೆಗಳಾಗಿತ್ತು, ಕೆಲ ತಿಂಗಳ ಹಿಂದೆ ಸರಣಿ ಕೊಲೆಗಳಾಗಿತ್ತು. ಈ ಬಳಿಕ ಇದೀಗ ಮೋದಿ ಬರ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರೇ ಬಿಜೆಪಿ ಪಕ್ಷದ ವಿರುದ್ಧ ತಿರುಗಿ ಬಿದ್ದಿದ್ರು. ಈ ಬಗ್ಗೆ ಏನಾದ್ರೂ ಮಾತನಾಡೋದೇ? ಈ ಬಗ್ಗೆ ಸದ್ಯಕ್ಕೆ ನಮಗೆ ಈ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ಒಂದು ಕಡೆಯಲ್ಲಿ ಸಹಜವಾಗಿಯೇ ಬಿಜೆಪಿ ನಾಯಕರಲ್ಲಿ ಆತಂಕ ಇರುವಂತದ್ದು. ಅಂದ್ರೆ ಕಳೆದ ಬಾರಿ ಏನು ಬೆಳ್ಳಾರೆಯ
ಒಂದು ಕೊಲೆ ಪ್ರಕರಣ ನಡೆದಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಮತ್ತು ಕೆಲವೊಂದು ಜನತೆಯ ಆಕ್ರೋಶ ಭುಗಿಲೆದ್ದು ಇದನ್ನ ಪಕ್ಷದ ನಾಯಕರು ಎದುರಿಸಿದ್ರು. ಹಾಗಾಗಿ ಇಲ್ಲಿ ಇವತ್ತು ಸಮಾವೇಶ ನಡೆದ್ರು ಕೂಡ ಕೆಲವೊಂದು ಕಡೆ ಏನಾದರೂ ಅಧಿಕಾರ ಘೋಷಣೆಗಳು ಕೂಗುವ ಒಂದು ಆತಂಕ ಕೂಡ ಇರುವಂತದ್ದು. ಆದ್ರೆ ಈ ಬಗ್ಗೆ ಸದ್ಯಕ್ಕೆ ಏನು ಹೇಳೋದಕ್ಕೆ ಆಗುದಿಲ್ಲ. ಆದ್ರೆ ಇದನ್ನೆಲ್ಲ ನಿವಾರಿಸಿ ಪಕ್ಷದ ನಾಯಕರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯಕ್ರಮವನ್ನ ನಡೆಸಿರುವಂತದ್ದು. ಎಲ್ಲರೂ ಒಂದು ಮೋದಿಯವರನ್ನ ಕಾಣಲು, ಅವರ ಭಾಷಣವನ್ನ ಕೇಳಲು ಈಗಾಗಲೇ ಸ್ಥಳಕ್ಕೆ ಸಮಾವೇಶಕ್ಕೆ ಆಗಮಿಸುವ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಬಂದೋಬಸ್ತ್ಗೆ ಸಂಬಂಧಪಟ್ಟು ನಿನ್ನೆನೆ ಎಡಿಜಿಪಿ ಅವರು ಆಗಮಿಸಿ ಸಮಾವೇಶ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಅಂದ್ರೆ ಯಾವುದಾದ್ರೂ ಗಲಾಟೆ ಏನಾದ್ರು ಗಲಭೆ ಏನಾದ್ರು ನಡೆದ್ರೆ ಸಿಸಿ ಕ್ಯಾಮೆರಾ ಒಂದು ಕಡಿಮೆ ಇರುವ ಕಾರಣಕ್ಕೆ ಅಲ್ಲಿ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಕೂಡ ನಾವು ಗಮನಿಸಬಹುದು. ಹೀಗಾಗಿ ಅಲ್ಲಿ ಸದ್ಯಕ್ಕೆ ಎಲ್ಲಾ ಬಂದೋಬಸ್ತ್ಗಳನ್ನ ಕೈಗೊಳ್ಳಲಾಗಿದೆ. ಏನಾದ್ರೂ ಅಹಿತಕರ ಘಟನೆ ಒಂದು ವೇಳೆ ಸಾರ್ವಜನಿಕರಿಂದ ಆಗ್ಲಿ ಅಥವಾ ಪಕ್ಷದ ಕೆಲವೊಂದು ಕಾರ್ಯಕರ್ತರಿಂದ ಆಗ್ಲಿ ಏನಾದ್ರೂ ನಡೆದಲ್ಲಿ ಅವರನ್ನು ತಕ್ಷಣ ವಶಕ್ಕೆ ಪಡೆದುಕೊಂಡು ಏನಾದ್ರು ವಿಚಾರಣೆ ಮಾಡುವಂತಹ ಎಲ್ಲಾ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಸಮಾವೇಶದ ಸ್ಥಳದಲ್ಲಿ ಯಾವುದೇ ರೀತಿಯ ಮೊಬೈಲ್ ಕೊಂಡು ಹೋಗುವುದಾಗ್ಲಿ, ಫೋಟೋ ತೆಗೆಯುವುದಾಗ್ಲಿ, ಮತ್ತೆ ಯಾವುದೇ ರೀತಿಯ ಒಂದು ಅಂದ್ರೆ ಕಪ್ಪು ಬಟ್ಟೆ ಇತ್ಯಾದಿ ಯಾವುದಾದ್ರೂ ವಸ್ತುಗಳನ್ನು ಕೊಂಡೋಗ್ಲಿಕ್ಕೆ ಎಲ್ಲಾ ನಿರ್ಬಂಧ ಮಾಡಲಾಗಿದೆ. ವಿಶೇಷವಾಗಿ ಲೈಟರ್, ಮ್ಯಾಚ್ ಬಾಕ್ಸ್, ಭಿತ್ತಿಪತ್ರ, ಬಾಟ್ಲಿ ಮತ್ತೆ ಇತ್ಯಾದಿಗಳನ್ನು ಕೊಂಡೋಗ್ಲಿ ನಿರ್ಬಂಧ ಮಾಡಲಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲಾ ಬಂದೋಬಸ್ತುಗಳನ್ನ ಮಾಡಲಾಗಿದೆ. ರಕ್ಷಿತಾ. ಎಸ್, ಧನ್ಯವಾದಗಳು ಚಂದ್ರಶೇಖರ್. ಬಂದರು ನಗರಿಗೆ ಮೋದಿ ಆಗಮಿಸುವುದಕ್ಕೆ ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. 3,800 ಕೋಟಿ ರೂಪಾಯಿ ಮೊತ್ತದ ವಿವಿಧ ಯೋಜನೆಗಳ ಲೋಕಾರ್ಪಣೆ ಹಾಗೆ ಶಿಲಾನ್ಯಾಸ ನೆರವೇರಿಸುತ್ತಾರೆ. ಜೊತೆಗೆ ಹಲವಾರು ಹೊಸ ಯೋಜನೆ ಕಾರ್ಯಕ್ರಮಗಳಿಗೆ ಮಂಜೂರಾತಿ ಘೋಷಣೆಯ ನಿರೀಕ್ಷೆಗಳಿದೆ. ಮಂಗಳೂರು ನಗರದ ಹೊರವಲಯದ ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ ಮಧ್ಯಾಹ್ನ 1 ಅಥವಾ 1:30 ವೇಳೆಗೆ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮಕ್ಕೆ ನವಮಂಗಳೂರು ಬಂದರು ಪ್ರಾಧಿಕಾರ ಮತ್ತು MRPL ಸಹಯೋಗದಲ್ಲಿ ಜಿಲ್ಲಾಡಳಿತದಿಂದ ಅಭೂತಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ.